ವಿಶ್ವ ವಿನೂತನ ಶೈಲಿಯ ಚಿನ್ನಾಭರಣಗಳ ಅಪೂರ್ವ ಸಂಗ್ರಹದೊಂದಿಗೆ ಕೋರ್ಟ್ ರಸ್ತೆಯ ಮುಳಿಯ ಜುವೆಲರ್ಸ್ನಲ್ಲಿ 20 ದಿನಗಳ ಕಾಲ ನಡೆಯಲಿರುವ ಮುಳಿಯ ಚಿನ್ನೋತ್ಸವಕ್ಕೆ ನವೆಂಬರ್ 10ರಂದು ಚಾಲನೆ ದೊರೆಯಿತು. ಚಿನ್ನೋತ್ಸವವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ತಾಲೂಕು ಮಹಿಳಾ ಒಕ್ಕೂಟದ ಅಧ್ಯಕ್ಷೆಯಾಗಿರುವ ನಿವೃತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಾಂತಿ ಟಿ ಹೆಗಡೆ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ಬಹಳಷ್ಟು ಮಹತ್ವವಿದೆ. ಚಿನ್ನ ಸೌಂದರ್ಯವರ್ಧಕ ಮಾತ್ರವಲ್ಲ, ಆರೋಗ್ಯ ವೃದ್ಧಿಯಿಂದಲೂ ಮಹತ್ವ ಪಡೆದಿದೆ ಎಂದರು. ವಿಶ್ವ ವಿನೂತನ ಆಭರಣಗಳ ಹಬ್ಬದ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಇಲ್ಲಿ ಸಿಗುವಂಥ ಆಭರಣಗಳು ನಿಜವಾಗಿಯೂ ಶುದ್ಧ ಮತ್ತು ಪರಿಪೂರ್ಣತೆ ಎಡೆಗೆ ಅಂತ ಅವರು ಹೇಳಿದ್ದು ನಿಜ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಜನಸಾಮಾನ್ಯರಿಗೆ ಬೇಕಾಗುವಂತಹ ಸಣ್ಣ ಪುಟ್ಟ ಆಭರಣಗಳಿಂದ ಹಿಡಿದು ತುಂಬ ವೆರೈಟೀಸು, ವಿವಿಧ ಬಗೆಯ ಆಭರಣಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ತುಂಬ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ, ಆಮೇಲೆ ಇಲ್ಲಿ ತುಂಬ ಗ್ರಾಹಕರು ಇಲ್ಲಿ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ನಾನು ಸಹ ಇಲ್ಲಿ ಸಣ್ಣ ಪುಟ್ಟ ಬಂಗಾರಗಳನ್ನು ಖರೀದಿ ಮಾಡಿದ್ದುಂಟು. ಅದು ನನ್ನ ಜೀವನದಲ್ಲಿ ತುಂಬ ಉಪಯೋಗ ಆಗಿದೆ. ಅದರಂತೆ ಎಲ್ಲರೂ ಸಹ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮ ಗ್ರಾಹಕರಾಗಿದ್ದ ಮಂಗಳೂರು ಟ್ರಾವೆಲ್ ಇಂಡಿಯಾ ಹಾಲಿಡೇಸ್ ಮಾಲಕ ಆಕಾಶ್ ರೈ ಮಾತನಾಡಿ, ತಮ್ಮ ಕುಟುಂಬದ ಹಿರಿಯರು ಮುಳಿಯ ಜುವೆಲರ್ಸ್ನಿಂದಲೇ ಚಿನ್ನಾಭರಣ ಖರೀದಿ ಮಾಡುತ್ತಿದ್ದರು. ಈ ಬಾರಿ ಪ್ರಥಮವಾಗಿ ನಾನೇ ಆಯ್ಕೆ ಮಾಡಿ ಖರೀದಿ ಮಾಡಿದ್ದೇನೆ ಎಂದರು. ಸಂಸ್ಥೆಯ ನಿರ್ದೇಶಕಿ ಕೃಷ್ಣವೇಣಿ ಮುಳಿಯ ಮಾತನಾಡಿ, ಚಿನ್ನ ಬದುಕಿಗೆ ಭರವಸೆ, ಆತ್ಮವಿಶ್ವಾಸ ಹಾಗೂ ಆಸರೆಯನ್ನು ನೀಡುತ್ತದೆ. ಅನಗತ್ಯ ಖರ್ಚನ್ನು ದೂರ ಮಾಡಿ ಚಿನ್ನ ಖರೀದಿ ಬದುಕಿಗೆ ಒಳಿತನ್ನೇ ನೀಡುತ್ತದೆ ಎಂದರು. ಅಗ್ರತೋ ರುದ್ರರೂಪಾಯ ವೃಕ್ಷರಾಜಾಯ ತೇ ನಮಃ. ಬಹಳ ಪ್ರಸಿದ್ಧವಾದ ಶ್ಲೋಕ. ಮೂಲದಲ್ಲಿ ಒಂದು ವೃಕ್ಷ ಅಂತ ತಗೊಂಡಾಗ ಮೂಲದಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯದಲ್ಲಿ ವಿಷ್ಣು ಇದ್ದಾನೆ, ತುದಿಯಲ್ಲಿ ರುದ್ರ ಅಂದರೆ ಶಿವ ಇದ್ದಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸ್ವಲ್ಪ ವೃಕ್ಷವನ್ನು ಆ ರೀತಿಯಾಗಿ ಪೂಜಿಸಬೇಕು. ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ವಿಷ್ಣು ಲಯಕರ್ತ, ರುದ್ರ ಕೆಟ್ಟದ್ದನ್ನು ವಿನಾಶ ಮಾಡಬಹುದು. ಅದೇ ರೀತಿ ನಾವು ವೃಕ್ಷವನ್ನು ಯಾವ ರೀತಿಯಾಗಿ ಪೂಜಿಸ್ತೇವೆಯೋ, ಕಲ್ಪವೃಕ್ಷ ಯಾವ ರೀತಿಯಾಗಿ ನಮಗೆ ಕೇಳಿದ್ದನ್ನು ನೀಡುತ್ತದೆಯೋ, ಕಾಮಧೇನು ನಮಗೆ ಯಾವ ರೀತಿಯಾಗಿ ಕೇಳಿದ್ದನ್ನು ಕೊಡುತ್ತದೆ, ಬಂಗಾರ ಬದುಕಿಗೆ ಅದೇ ರೀತಿಯಾಗಿ ಭರವಸೆ, ಆತ್ಮವಿಶ್ವಾಸ ಹಾಗೂ ಆಸರೆಯನ್ನು ನೀಡುತ್ತದೆ. ಹೇಗಂದರೆ, ಈಗ ಒಮ್ಮೆ ನಾವು ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾರೆ ಅದೇ ರೀತಿ ಚಿನ್ನ ಬಂಗಾರವನ್ನು ಖರೀದಿ ಮಾಡ್ತಾರೆ. ನಮಗೆ ಪುನಃ ಚಿನ್ನವನ್ನು ಖರೀದಿ ಮಾಡುವ ಒಂದು ಆಸಕ್ತಿಯನ್ನು ತರ್ತದೆ. ಅಂದರೆ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡ್ತದೆ. ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡುವುದನ್ನು ದೂರ ಮಾಡಿ ಅಲ್ಲಿ ರುದ್ರನ ರೂಪದಲ್ಲಿ, ಅಂದರೆ ಕೆಟ್ಟದ್ದನ್ನು ಬೇಡ, ಒಳ್ಳೆಯದನ್ನೇ ಇನ್ನೊಂದು ಜಾಗವನ್ನು ಖರೀದಿಸೋಣ, ವಿದ್ಯಾಭ್ಯಾಸಕ್ಕೆ ಇದನ್ನು ಬಳಸೋಣ. ಆ ರೀತಿಯಾಗಿ ಒಳ್ಳೆಯ ಮನಸ್ಸನ್ನು ಬಂಗಾರ ಖರೀದಿ ಮಾಡಿದಾಗ ಮತ್ತೆ ಮತ್ತೆ ಸೃಷ್ಟಿಸೋಣ. ಅದೇ ರೀತಿ ವಿಷ್ಣು ಹೇಗೆ ಲಯಕರ್ತನೋ ಅದು ಬಂಗಾರ ಕೂಡಿಕೊಳ್ಳುತ್ತದೆ. ಹೇಗಂದರೆ ಯಾವಾಗ ಕಷ್ಟಗಳು ಬರುತ್ತೋ ಆಗ ಬಂಗಾರ ನಮ್ಮ ಬದುಕಿಗೆ ಆಸರೆಯಾಗಿರ್ತದೆ. ಹಾಗಾಗಿ ನಿತ್ಯ ವಿನೂತನ ಬಂಗಾರ ನಮ್ಮ ಬದುಕಿನ ಶೃಂಗಾರ. ಎಲ್ರಿಗೂ ಶುಭವಾಗಲಿ. ಚಿನ್ನ ಬಾಳನ್ನ ಬೆಳಗಿಸಲಿ, ಗ್ರಾಹಕರಿಗೆ ಸಂತೃಪ್ತಿ ಕೊಡದೆ ನಮ್ಮ ಒಂದು ಉದ್ದೇಶ. ಹಾಗಾಗಿ ಎಲ್ಲರಿಗೂ ಉತ್ತಮವಾದ ಅಲಂಕಾರಯುತವಾದ ಚಿನ್ನವು ಬಾಳಿಗೆ ಬದುಕಿಗೆ ಒಂದು ಆಶ್ರಯಾಗಿ ನಿಲ್ಲಿ ಅಂತ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಎಲ್ಲ ಗ್ರಾಹಕ ಬಾಂಧವರಿಗೂ ದೀಪಾವಳಿಯ ಶುಭ ಆಶಯಗಳನ್ನು ತಿಳಿಸುತ್ತಾ, ಇವತ್ತು ಚಿನ್ನೋತ್ಸವ ಈ ಒಂದು ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮುಳಿಯ ಆಭರಣ ಸಂಸ್ಥೆಯಲ್ಲಿ ಪ್ರಾರಂಭಗೊಂಡಿದೆ. ಆಭರಣ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಒಂದು ನಮ್ಮಲ್ಲಿ ಶಕ್ತಿ ಇದ್ದಾಗ ಯುವಕರು ಯಾವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸದಲ್ಲಿ ಮುಂದಡಿ ಇಡ್ತಾರೋ ಅದೇ ರೀತಿ ಆಭರಣವನ್ನು ತೊಟ್ಟಾಗ, ಆಭರಣ ನಮ್ಮೊಟ್ಟಿಗಿದ್ದಾಗ ನಮಗೆ ಒಂದು ಹೆಚ್ಚಿನ ಒಂದು ಧೈರ್ಯವನ್ನು ಅದು ಜೀವನದಲ್ಲಿ ನೀಡುತ್ತದೆ. ಅದರಲ್ಲಿ ವಿಶೇಷವಾಗಿ ಬಂಗಾರ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಯಾಕೆಂದೇಳಿ ಹೇಳಿದರೆ ಅದು ಸೌಂದರ್ಯದ ಜೊತೆಗೆ ವಿಶೇಷವಾದ ಆರ್ಥಿಕ ಒಂದು ಸುದೃಢತೆಯನ್ನು ಕೂಡ ಸೂಚಿಸುತ್ತದೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಮುಳಿಯ ಸಂಸ್ಥೆಯಲ್ಲಿ ಈ ಆಭರಣದ ಉತ್ಸವ ಅಂದರೆ ಚಿನ್ನೋತ್ಸವ ಏನು ನಡೀತಾ ಇದೆ, ಈ ಉತ್ಸವದಲ್ಲಿ ವಿವಿಧ ವಿನ್ಯಾಸದ ಆಭರಣಗಳನ್ನು ಹಾಗೂ ವಿವಿಧ
ರೀತಿಯ ಹೊಸ ಹೊಸ ಕಲೆಕ್ಷನನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಹಾಗೆ ಇದರಲ್ಲಿ ವಿಶೇಷ ಬಹುಮಾನಗಳನ್ನು ಕೂಡ ನೀಡಲಾಗ್ತಾ ಇದೆ. ಇದನ್ನು ವಿಶೇಷವಾಗಿ ಗ್ರಾಹಕರು ಪ್ರಯೋಜನ ಪಡ್ಕೊಳ್ಬೇಕು ಅಂತೇಳಿ ಕೇಳುತ್ತಾ ದೀಪಾವಳಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲ ನಮ್ಮ ಗ್ರಾಹಕ ಬಾಂಧವರಿಗೂ ನಮ್ಮ ಹಿತೈಷಿಗಳಿಗೂ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಸಂಸ್ಥೆಯ ಪ್ರಬಂಧಕ ನಾಮದೇವ ಮಲ್ಯ ಮಾತನಾಡಿ, ಮುಳಿಯ ಜುವೆಲರ್ಸ್ ಹಲವಾರು ವರ್ಷಗಳಿಂದ ಹೊಸ ವಿನೂತನ ರೀತಿಯ ಚಿನ್ನಾಭರಣಗಳನ್ನು ಪರಿಚಯಿಸುತ್ತಾ ಬರುತ್ತಿದೆ. ವರ್ಷದಲ್ಲಿ 2 ಬಾರಿ ಚಿನ್ನೋತ್ಸವ ನಡೆಸುವ ಮೂಲಕ ಹಬ್ಬದ ಮೆರುಗನ್ನು ಹೆಚ್ಚಿಸುತ್ತಿದ್ದೇವೆ ಎಂದರು. ಹಲವಾರು ವರ್ಷಗಳಿಂದ ಗ್ರಾಹಕರಿಗೆ ಹೊಸ ವಿನೂತನ ರೀತಿಯ ಆಭರಣಗಳನ್ನು ಪರಿಚಯಿಸುತ್ತಾ ನಾವು ಬಂದಿದ್ದೇವೆ. ಅದೇ ರೀತಿ ಎಲ್ಲ ಉತ್ಸವಗಳಲ್ಲಿ ಒಂದು ದೊಡ್ಡ ಉತ್ಸವ ಅಂತ ಹೇಳಿದ್ರೆ ನಮ್ಮ ಈ ಚಿನ್ನೋತ್ಸವ. ವರ್ಷದಲ್ಲಿ ನಾವು 2 ಬಾರಿ ಮಾಡ್ತಿದ್ದೇವೆ. ಒಂದು ಪುತ್ತೂರು ಜಾತ್ರೆಯ ಟೈಮಲ್ಲಿ ಹಾಗೂ ದೀಪಾವಳಿ ಸಂದರ್ಭದಲ್ಲಿ. ಹಬ್ಬದ ಮೆರುಗನ್ನು ಹೆಚ್ಚಿಸಲು ನಾವು ಚಿನ್ನೋತ್ಸವ ಮಾಡ್ತಾ ಇದ್ದೇವೆ. ಈ ಚಿನ್ನೋತ್ಸವವು ನವೆಂಬರ್ 10ರಿಂದ ನವೆಂಬರ್ 30ರವರೆಗೆ ನಡೆಯಲಿದೆ. ಇದರಲ್ಲಿ ಈ ಬಾರಿಯ ವಿಶ್ವ ವಿನೂತನ ಆಭರಣಗಳ ಸಂಗ್ರಹ ಈ ಚಿನ್ನೋತ್ಸವದಲ್ಲಿ ಲಭ್ಯವಿದೆ. ಅದರಲ್ಲಿ ಮಹತಿ ಕಲೆಕ್ಷನ್ ಅಂತ ಹೇಳಿದ್ರೆ ಆಂಟಿಕ್ ಮತ್ತು ಟೆಂಪಲ್ ಆಭರಣಗಳ ಒಂದು ಸಂಗ್ರಹ. ಅದರಲ್ಲಿ ಈಗಿನ ಪ್ರಸ್ತುತ ಟ್ರೆಂಡಲ್ಲಿರೋ ಆಭರಣಗಳನ್ನು ನಾವು ಈ ಚಿನ್ನೋತ್ಸವದಲ್ಲಿ ಇಟ್ಟಿದ್ದೇವೆ. ಹಾಗೆ ಸಿಲ್ವರ್ ಆಭರಣದಂದ್ರೆ ಈಗಿನ ಟ್ರೆಂಡಿನ ಸಿಲ್ವರ್ ಟೆಂಪಲ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಫ್ಯಾಷನ್ ಜ್ಯುವೆಲರಿ ಆಗಿರ್ಬೋದು ಈ ಚಿನ್ನೋತ್ಸವದಲ್ಲಿ ಲಭ್ಯವಿದೆ. ಹಾಗೆ ವಜ್ರಾಭರಣಗಳಾಗಿರ್ಬೋದು, ಮುತ್ತಿನ ಆಭರಣಗಳಾಗಿರ್ಬೋದು, ಹಾಗೆ ಚಿನ್ನಾಭರಣಗಳಾಗಿರ್ಬೋದು ಈ ಚಿನ್ನೋತ್ಸವದಲ್ಲಿ ವಿವಿಧ ವಿನ್ಯಾಸಗಳೊಂದಿಗೆ ಈ ಚಿನ್ನೋತ್ಸವ ನಡೆಯಲಿದೆ. ಗ್ರಾಹಕರು ಎಂದಿನಂತೆ ಪುರಸ್ಕಾರ ಮಾಡುತ್ತಿದ್ದೀರಿ. ಹಾಗೆ ಈ ಚಿನ್ನೋತ್ಸವ ಮತ್ತಷ್ಟು ಪ್ರೋತ್ಸಾಹ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮುಳಿಯ ಚಿನ್ನೋತ್ಸವ ಪ್ರತಿ ವರ್ಷ ಆಚರಿಸುವಂತೆ ಈ ಸಲ ಕೂಡ ಜನರಿಗೆ ಚಿನ್ನೋತ್ಸವ 2023 ದೀಪಾವಳಿ ಸಂದರ್ಭ ಅತಿ ಹೆಚ್ಚಿನ ಗ್ರಾಹಕರು ಹೊರ ಊರುಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಬ್ಬ ಹರಿದಿನ ಅಂತೇಳಿ ದೀಪಾವಳಿಗೆ ನಮ್ಮ ಪುತ್ತೂರು ಕಡೆ ಬರ್ತಾರೆ. ಸೊ ಆ ಪುತ್ತೂರಿಗೆ ಅವರ ತವರು ಮನೆ ಊರಿಗೆ ಬಂದಾಗ ದೀಪಾವಳಿ ಅಥವಾ ಏನೇ ಹಬ್ಬ ಇದ್ದರೂ ಆಚರಿಸಿಕೊಳ್ಳುವಂಥ ಚಿನ್ನದ ಜೊತೆ ಸ್ವಲ್ಪ ಜಾಸ್ತಿ ಆಚರಿಸ್ಕೊಳ್ತಾರೆ. ಸೊ ಅದಕ್ಕೆ ಸರಿಯಾಗಿ ನಮ್ಮ ಮುಳಿಯ ಚಿನ್ನೋತ್ಸವ ಈ ದೀಪಾವಳಿ ಸಂದರ್ಭದಲ್ಲಿ ನವೆಂಬರ್ 10ರಿಂದ 30ರವರೆಗೆ ನಡೀಲಿಕ್ಕಿದೆ. ಸೊ ಏನಪ್ಪ ವಿಶೇಷ ಅಂತೇಳಿದರೆ, ಪ್ರತಿ 1 ಲಕ್ಷದ ಖರೀದಿಗೆ ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಲೇ ಕರೆಯುವಂಥ ಮಡಿಕೇರಿಯಲ್ಲಿ ಒಂದು ನೈಟ್ ಸ್ಟೇಯಿಂಗ್ ವೋಚರನ್ನು ಪಡಿಬೋದು. ಅದೇ ರೀತಿ 3 ವರ್ಷಗಳ ಹಿಂದೆ ಮಹತಿ ಅಂತ ಹೇಳುವಂಥ ಒಂದು ಕಲೆಕ್ಷನನ್ನು ನಾವು ಜನರಿಗೆ ಪರಿಚಯಿಸಿದ್ದೆವು. ಆ ಮಹತಿ ಅಂತ ಹೇಳುವಂಥದ್ದು ಇನ್ನಷ್ಟು ಲೈಟ್ ವೇಟ್ ಆಭರಣಗಳಾಗಿ ಮಾರ್ಪಾಡುಗೊಂಡು ಈ ಸಲ ಅತಿ ಹೆಚ್ಚಿನ ಕಲೆಕ್ಷನ್ ಜೊತೆ ನಿಮ್ಮ ಪುತ್ತೂರು ಮೂಲ್ಯದಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಪ್ರತಿ ಬಿಲ್ಲಿಗೆ ನಿಮಗೆ ಅದೃಷ್ಟ ಗ್ರಾಹಕರಾಗಿ ಇರುವಂಥ ಒಂದು ಕೂಪನ್ ಕೂಡ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಈ ವಿಶೇಷತೆ ಹೇಳಿದರೆ, ಈಗ ನೀವು ಇದರಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಆಭರಣ ನಿಮಗೆ ಇಲ್ಲಿ ನೋಡುವಾಗ ಆಲ್ಮೋಸ್ಟ್ ಒಂದು 48 ಗ್ರಾಮ್ಸ್ನಾಗೆ ಕಾಣ್ತದೆ. ಬಟ್ ಇದು ಕೇವಲ 23 ಗ್ರಾಮ್ ಚಿನ್ನ ಇದರಲ್ಲಿರುವಂಥದ್ದು. ಸೊ ಮಹತಿ ಕಲೆಕ್ಷನ್ಸ್ ಅಂತ ಹೇಳೋದು ಟೆಂಪಲ್ ಜ್ಯುವೆಲ್ ಲೈಟ್ ವೇಟ್ ಕಲೆಕ್ಷನ್. ಸೊ ಇದನ್ನು ಈ ಸಲದ ಚಿನ್ನೋತ್ಸವದಲ್ಲಿ ಅತಿ ಹೆಚ್ಚಿನ ಗ್ರಾಹಕರಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಎಲ್ಲರೂ ಈ ಚಿನ್ನೋತ್ಸವದಲ್ಲಿ ಪಾಲ್ಗೊಳ್ಳಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಲೆಕ್ಷನನ್ನು ನೋಡಿಕೊಂಡು, ಸೊ ನೀವು ಈಗಿನ ಪರ್ಚೇಸ್ ಇರ್ಬೋದು ಅಥವಾ ಮುಂದಿನ ನಿಮ್ಮ ಪರ್ಚೇಸಿಗೆ ನೀವು ಈಗಲೇ ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಎಲ್ಲರೂ ಪಾಲ್ಗೊಳ್ಳಿ. ಸಂಸ್ಥೆಯ ಮುಖ್ಯ ಆಡಳಿತ ನಿರ್ದೇಶಕ ಕೇಶವ ಪ್ರಸಾದ್ ಮುಳಿಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಥಮ ಖರೀದಿದಾರರಾಗಿದ್ದ ಆಕಾಶ್ ರೈ ಅವರ ತಂದೆ ಸನತ್ ಕುಮಾರ್ ರೈ, ತಾಯಿ ಶಶಿಕಲಾ ಸೇರಿದಂತೆ ಹಲವು ಮಂದಿ ಗ್ರಾಹಕರು ಉಪಸ್ಥಿತರಿದ್ದರು. ಆಶಾರಾಣಿ ಪ್ರಾರ್ಥಿಸಿ, ಉಪಪ್ರಬಂಧಕ ಯತೀಶ್ ಸ್ವಾಗತಿಸಿ, ಸಿಬ್ಬಂದಿಗಳಾದ ನಯನ, ಸಂಜೀವ ಅತಿಥಿಗಳಿಗೆ ಹೂ ನೀಡಿ ಸ್ವಾಗತಿಸಿದರು. ಸುಪ್ರಭಾ ರಾವ್ ಕಾರ್ಯಕ್ರಮ ನಿರೂಪಿಸಿ ಪ್ರವೀಣ್ ವಂದಿಸಿದರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.